ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ಬ್ಲಾಗ್ಸ್. ಮೊದಲನೇದಾಗಿ ನಮ್ಮ ಒಂದು ರಕ್ಷಿತಾ ಶೆಟ್ಟಿಗೆ ಒಂದು ಕಂಗ್ರಾಚುಲೇಷನ್ ಮಾಡ್ತೇನೆ. ಕಂಗ್ರಾಚುಲೇಷನ್ ರಕ್ಷಿತಾ ಶೆಟ್ಟಿ, ನಿಜವಾಗ್ಲೂ ನಾವೆಲ್ಲರೂ ಪ್ರೌಡ್ ಫೀಲ್ ಮಾಡ್ತೇವೆ. ನೀನೊಂದು ಫಸ್ಟ್ ರನ್ನರ್ ಅಪ್ ಆಗಿ ಬಂದಿದ್ದೀಯ ಅಂತ ಹೇಳಿ. ಹಾಗೇನೆ ವಿನ್ನರ್ ಆಗಿ ನಮ್ಮ ಒಂದು ಗಿಲ್ಲಿ ಒಂದು ವಿನ್ ಆಗಿದ್ದಾನೆ. ಹಾಗೇನೆ ಫಸ್ಟ್ ರನ್ನರ್ ಅಪ್ಗೆ ಕ್ಯಾಶ್ ಪ್ರೈಸ್ 25 ಲ್ಯಾಕ್ ತನಕ ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬೇಕು. ಅದರ ನಂತರ ವಿನ್ನರಿಗೆ 50 ಲ್ಯಾಕ್ ಅಮೌಂಟ್ ಹಾಗೇನೆ ಒಂದು ಕಾರ್ ಒಂದು ಅವನಿಗೆ ಪ್ರೈಸ್ ಆಗಿ ಸಿಕ್ಕಿದೆ. ಹಾಗೇನೆ ನಂಗೆ ಒಂದು ತುಂಬಾ ಮಂದಿ ಇಲ್ಲಿ ಒಂದು ಕಮೆಂಟ್ಸ್ ಆಗ್ತಿದ್ರು, ಏನಂದ್ರೆ ಅವಳು ಟಾಪ್ 3ಗೆ ಸಮೇತ ಬರೋದಿಲ್ಲ, ಟಾಪ್ 2nd ಅಲ್ಲಿ ಇವಳು ಅಶ್ವಿನಿ ಗೌಡ ಇರ್ತಾಳೆ ಅಥವಾ ಒಂದು ಕಾವ್ಯ ಇರ್ತಾಳೆ ಅಂತ ಹೇಳಿ. ಅವರೆಲ್ಲರ ಮಾತನ್ನು ಹುಸಿ ಮಾಡಿದ್ದು ನಮ್ಮ ಒಂದು ರಕ್ಷಿತಾ ಶೆಟ್ಟಿ. ನಿಜವಾಗ್ಲೂ ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು. ಯಾಕಂದ್ರೆ ಫಸ್ಟ್ ರನ್ನರ್ ಅಪ್ಗೆ ಕೂಡ ಹೋಗ್ಲಿಕ್ಕೆ ಅವಳಿಗೆ ಲಾಯ್ಕಿಲ್ಲ, ಹಾಗೆ ಹೀಗೆ ಅಂತ ಹೇಳಿದವರ ಬಾಯಿಗೆ ಒಂದು ಬೀಗ ಮುಚ್ಚಿಸಿದಾಳೆ. ನಿಜವಾಗ್ಲೂ ನಾವೆಲ್ಲರೂ ಅಪ್ರಿಶಿಯೇಟ್ ಮಾಡಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ಯಾರಾದ್ರೂ ಒಂದು ಬಿಗ್ ಬಾಸ್ಗೆ ಎಂಟ್ರಿ ಆದ ಕೂಡಲೇ 1 ವಾರ ಅಥವಾ 2 ವಾರ ಅಥವಾ 3 ವಾರದಲ್ಲಿ ಎಲಿಮಿನೇಟ್ ಆಗಿ ಹೋಗ್ತಾರೆ. ಅಂಥದ್ರಲ್ಲಿ ನಮ್ಮ ಒಂದು ರಕ್ಷಿತಾ ಶೆಟ್ಟಿ ಒಂದು 110 ದಿನ ಕಂಪ್ಲೀಟ್ ಮಾಡೋದಂದ್ರೆ ನಿಜವಾಗ್ಲೂ ನಾವೆಲ್ಲರೂ ಒಂದು ಅಪ್ರಿಶಿಯೇಟ್ ಮಾಡುವಂತಹ ವಿಷಯ, ಹೆಮ್ಮೆ ಪಡುವಂತಹ ವಿಷಯ. ಅವಳದು ಇದರಲ್ಲಿ ಸಹನೆ ಮತ್ತು ಕ್ಷಮಾಗುಣ, ಹಾಗೇನೆ ಒಳ್ಳೆ ಹೃದಯ, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಗುಣ ಇದನ್ನೆಲ್ಲ ತೋರಿಸ್ತದೆ. ಯಾಕಂದ್ರೆ ಅಶ್ವಿನಿ ಗೌಡನೇ ಹೇಳಿದಾಳೆ, ಏನಂದ್ರೆ ಒಂದು ಇದರಲ್ಲಿ ಅವಳು ಅಲ್ಲಿ ವೇದಿಕೆಗೆ ಬರುವಾಗ ಕೂಡ ಹೇಳ್ತಾಳೆ, ನಾನೊಂದು ಊಟ ಬಿಟ್ಟು ಕೂತ್ಕೊಳ್ಳುವಾಗ ನನ್ನ ಹತ್ತಿರ ಬಂದು ಊಟ ಮಾಡಿ ಮೇಡಮ್ ಅಂತ ಹೇಳಿದ್ದು ನಮ್ಮ ರಕ್ಷಿತಾನೆ. ಅವಳಿಗೊಂದು ಒಳ್ಳೆಯ ಗುಣ ಇದೆ, ಆ ಒಂದು ವಿಷಯಕ್ಕೆ ನಾನು ಅಪ್ರಿಶಿಯೇಟ್ ಮಾಡ್ತೇನೆ ಅಂತ ಹೇಳಿ. ಹಾಗೇನೆ ಆ ಒಂದು ಬಿಗ್ ಬಾಸಿನ ಒಳಗಡೆ ಯಾರು ಎಂತ ಮಾಡಿದ್ರು ಕೂಡ ಅವಳು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಅವಳಿಗೆ ಆಗದಿದ್ರೆ ಆನ್ ದ ಸ್ಪಾಟ್ ಅಲ್ಲೇ ಪಟಕ್ ಅಂತ ಹೇಳ್ತಿದ್ಲು. ಆದ್ರೆ ಯಾವುದೇ ಒಂದು ದ್ವೇಷ, ರಿವೆಂಜ್ ಅವಳು ಮನಸ್ಸಲ್ಲಿ ಇರ್ಲಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒಂದು ಹುಡುಗಿಯಾಗಿದ್ಲು. ಅವಳ ಒಂದು ಒಳ್ಳೆಯ ಗುಣಕ್ಕೆ ಅವಳು ಒಂದು ಫಸ್ಟ್ ರನ್ನರ್ ಅಪ್ ಆಗಿ ಬಂದಿದ್ದಾಳೆ. ಇದು ನಾವೆಲ್ಲರೂ ಒಂದು ಖುಷಿ ಪಡುವಂತಹ ವಿಷಯ. ಇನ್ನೊಂದು ಏನಂದ್ರೆ, ನಮ್ಮ ಮಂಗಳೂರಾಗ್ಲಿ ಅಥವಾ ಒಂದು ಇಡೀ ಒಂದು ಕರ್ನಾಟಕದಲ್ಲಿ ಒಂದು ಎಲ್ಲರೂ ಒಂದು ಸಪೋರ್ಟ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಇವಳು ಗಿಲ್ಲಿಯ ಬದಲಾಗಿ ಇವಳು ಒಂದು ವಿನ್ನರ್ ಪ್ಲೇಸ್ ಅಲ್ಲಿ ಇರ್ತಿದ್ಲು. ಹಾಗೇನೆ ಒಂದು ಕಮೆಂಟ್ಸ್ ಅಲ್ಲಿ ಬರ್ತಿತ್ತು, ಒಂದು ನಾಚಿಕೆ ಪಡುವಂತ ವಿಷಯ ಏನಂದ್ರೆ, ನಮ್ಮ ತುಳುನಾಡಿನವರು ಎಷ್ಟೋ ಮಂದಿ ಬಂದು ನಾವು ಉಡುಪಿಯವರು, ನಾವು ಬನ್ನಾಜಿಯವರು, ಆದ್ರೂ ಕೂಡ ನಾವು ಅವಳಿಗೆ ಸಪೋರ್ಟ್ ಮಾಡೋದಿಲ್ಲ. ನಿನ್ನೆ ಕೂಡ ಒಂದು ಆ ಹೆಂಗಸು ಕಂಟಿನ್ಯೂಸ್ಲಿ ಬರ್ತದೆ, ನಾನು ಹೆಸರು ಹೇಳುದಿಲ್ಲ, ಆದ್ರೆ ನೀವು ಅಲ್ಲಿ ಹೋಗಿ ಕಮೆಂಟ್ಸ್ ನೋಡಿ ನಿಮ್ಗೇನು ಗೊತ್ತಾಗ್ತದೆ ಯಾವ ರೀತಿದೆಲ್ಲ ನಮ್ಮ ಮಂಗಳೂರಿನವರೇ ಇದ್ದಾರೆ, ಉಡುಪಿ ಜನರೆಲ್ಲ ಇದ್ದಾರೆ ಅಂತ ಹೇಳಿ. ನಿನ್ನೆ ಬಂದು ಹೇಳ್ತಾ ಉಂಟು ಅದೇ ಹೆಂಗಸು, ಕಂಟಿನ್ಯೂಸ್ಲಿ ನಂಗೆ ಬರ್ತದೆ, ಬಂದು ಗಿಲ್ಲಿಗೆನೇ ನಾನು ಸಪೋರ್ಟ್ ಎಲ್ಲ ಹೇಳ್ತದೆ. ಅಲ್ಲ, ಸಪೋರ್ಟ್ ಯಾರಿಗೂ ಮಾಡ್ಲಿ, ಆದ್ರೆ ಅದನ್ನೊಂದು ಬಂದು ಹೇಳ್ತಾರಲ್ಲ, ನಮ್ಗೆ ಒಂದು ಚುಚ್ಚಿ ಹೇಳ್ತಾರಲ್ಲ, ಅದು ಇವರ ಒಂದು ಮನಸ್ಸು ಎಷ್ಟು ಕೊಳಕಿದೆ ಅಂತ ಆ ಕಮೆಂಟ್ಸ್ ಅಲ್ಲಿ ಗೊತ್ತಾಗ್ತದೆ. ಮತ್ತೆ ಹೆಂಗಸು ಬಂದು ನಿನ್ನೆ ಮತ್ತೆ 12 ಗಂಟೆ ಆಗುವಾಗ ಕಮೆಂಟ್ ಆಗ್ತದೆ, ಎಂಕ್ಲೇನ ಗಿಲ್ಲಿ ವಿನ್ ಅಂದ್ರೆ ನಮ್ಮ ಗಿಲ್ಲಿ ವಿನ್ ಅಂತ. ಅಂದ್ರೆ ಈ ಹೆಂಗಸಿದು ಮನೆಯ ಮಗ ಅಥವಾ ಈ ಹೆಂಗಸಿದು ಮನೆಯ ಕುಟುಂಬದವರು, ಹಾಗೆ ಹೇಳ್ತಾ ಉಂಟು ಎಂಕ್ಲೇನ ಗಿಲ್ಲಿ ವಿನ್ ಅಂತ ಹೇಳಿ, ನಮ್ಮ ಗಿಲ್ಲಿ ವಿನ್ ಅಂತ. ಅವಾಗ ನಾನು ಇಮಿಡಿಯೇಟ್ ಆಗಿ ಅಲ್ಲಿ ರಿಪ್ಲೈ ಮಾಡಿದ್ದೇನೆ, ನಮ್ಮ ಗಿಲ್ಲಿ ಅಂತ ಹೇಳಿಕೆ ನಿಮ್ಮದೇ ಅವನು ಕುಟುಂಬದವನ ಅಂತ ಹೇಳಿ. ಹೆಂಗಸು ಪ್ರತಿ ಸಲ ಒಂದು ಚುಚ್ಚಿ ಮಾತನಾಡ್ತಿತ್ತು, ನಾವು ಉಡುಪಿಯವರು, ಆದ್ರೂ ಕೂಡ ನಾನು ಅವಳಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ. ನಿಮ್ಮ ಒಂದು ಹೊಟ್ಟೆ ಕಿಚ್ಚೆ ಅವಳನ್ನು ಇನ್ನಷ್ಟು ಇನ್ಸ್ಪಿರೇಷನ್ ಮಾಡಿದೆ. ನಿಮ್ಮ ಒಂದು ಹೊಟ್ಟೆ ಕಿಚ್ಚು ನಿಮ್ಮನ್ನೇ ಬರ್ನ್ ಮಾಡೋದಲ್ಲದೆ ಎದುರಿನವರಿಗೆ ಏನಾಗುದಿಲ್ಲ. ಅವಳು ದೇವರ ದಯದಿಂದ ಒಂದು ನಮ್ಗೆ ಒಂದು ಹೆಮ್ಮೆ ಪಡಿಸಿದಾಳೆ. ಏನಂದ್ರೆ, ಅವಳು ಒಂದು ಫಸ್ಟ್ ರನ್ನರ್ ಆಗಿ ಬರೋದಂದ್ರೆ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ಎಷ್ಟೋ ಮಂದಿ ನನಗೆ ಕಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ, ರನ್ನರ್ ಅಪ್ಗೆ ಅಶ್ವಿನಿ ಗೌಡ ಅಥವಾ ಕಾವ್ಯ ಬರ್ತಾಳೆ ಅಂತ ಹೇಳಿ. ಆ ಎಲ್ಲ ಮಾತಿಗೆ ಒಂದು ಬ್ರೇಕ್ ಮಾಡಿದ್ದು ಯಾರಂದ್ರೆ ನಮ್ಮ ಒಂದು ರಕ್ಷಿತಾ ಶೆಟ್ಟಿ. ಫಸ್ಟ್ ರನ್ನರ್ ಅಪ್ ಆಗಿ ನಮ್ಮ ಒಂದು ರಕ್ಷಿತಾ ಶೆಟ್ಟಿ ಬಂದಿದ್ದಾಳೆ. ನಿಜವಾಗ್ಲೂ ನಾವೆಲ್ಲರೂ ಅಪ್ರಿಶಿಯೇಟ್ ಮಾಡ್ಬೇಕು. ಹಾಗೇನೆ ಅವಳಿಗೆ ಒಂದು ಕ್ಯಾಶ್ ಪ್ರೈಸ್ 25 ಲ್ಯಾಕ್ ಬಂದಿದೆ. ಇದು ಏನು ಸಣ್ಣ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟೇ, ಅವಳಿಗೆ ಯೂಸ್ ಆಗ್ತದೆ. ಹಾಗೇನೆ ಒಂದು ಸಣ್ಣ ವಯಸ್ಸಲ್ಲಿ ಇಷ್ಟೊಂದು ನೇಮ್, ಫೇಮ್, ಸಕ್ಸಸ್ ಬರೋದಂದ್ರೆ ನಿಜವಾಗ್ಲೂ ನೀವೆಲ್ಲರೂ ಅಪ್ರಿಶಿಯೇಟ್ ಮಾಡಬೇಕು. ಯಾಕಂದ್ರೆ ನಮ್ಮ ಮನೆ ಮಗಳಾಗಿ ಎಷ್ಟೋ ಮಂದಿ ಯೂಟ್ಯೂಬರ್ಸ್ ಆಗಲಿ, ಹಾಗೇನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲುಯೆನ್ಸರ್ ಆಗಲಿ, ಎಲ್ಲರೂ ಒಂದು ಜಾತಿ ಮತ ಭೇದವಿಲ್ಲದೆ ನಮ್ಮ ಮನೆ ಮಗಳು ಅಲ್ಲಿ ಹೋಗಿ ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಿದ್ದಾಳೆ ಅಂತ ಹೇಳಿ ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡಿದರೆ ಒಳ್ಳೆಯ ಜನರ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಹಾಗೇನೆ ನಾನು ಕೂಡ ಒಂದು ಸತತವಾಗಿ ಒಂದು 3 ಮಂತ್ಸ್ ಇಂದ ಡೇ 1 ಇಂದ
ನಿನ್ನೆವರೆಗೂ ಅವಳ ಬೆಂಬಲ ಆಗಿ ನಿಂತಿದ್ದೆ. ಅದೇ ರೀತಿ ಅವಳಿಗೆ ಸಪೋರ್ಟ್ ಮಾಡಿ ಎಷ್ಟೋ ಒಂದು ವಿಡಿಯೋ ಮಾಡಿದ್ದೇನೆ. ಇದು ನಮಗೆ ಏನು ಲಾಭ ಇದೆ ಅಂತಲ್ಲ, ನಮ್ಮದೊಂದು ಅವಳ ಒಂದು ಒಳ್ಳೆ ಗುಣಕ್ಕೆ ನಾವು ಕೊಡುವಂತಹ ಒಂದು ಸಣ್ಣ ಅಳಿಲು ಸೇವೆ ಸಪೋರ್ಟ್ ಮಾಡ್ತಿದ್ದೇವೆ ಅಷ್ಟೇ, ಅಲ್ಲದೆ ಬೇರೆ ಏನೂ ಇಲ್ಲ. ಯಾಕಂದ್ರೆ ನಾವು ಅಂತೆ ಬೇರೆಯವರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ಬೇಕಂತೆ. ಆಗ ಖಂಡಿತವಾಗ್ಲೂ ನಮಗೂ ಕೂಡ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ. ಯಾವಾಗಲೂ ನಾವು ಯಾವುದೋ ಒಂದು ಒಬ್ಬರಿಗೆ ನಿಸ್ವಾರ್ಥ ಸೇವೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೂ ಕೂಡ ದೇವರದು ದಯೆ ಖಂಡಿತ ಇರ್ತದೆ. ಅವಳಿಗೆ ಸಪೋರ್ಟ್ ಮಾಡಿದಂತಹ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೇನೆ ಒಂದು 2-3 ಹೆಂಗಸರು ಲೇಡೀಸ್ ನನಗೆ ಬಂದು ಹೇಟ್ ಕಮೆಂಟ್ಸ್ ಕಂಟಿನ್ಯೂಸ್ಲಿ ಹಾಕ್ತಾ ಇದ್ರು. ಅವರಿಗೊಂದು ಕರೆಕ್ಟ್ ಆಗಿ ನಾನು ಆನ್ಸರ್ ಮಾಡಿ ಅವರನ್ನು ಬ್ಲಾಕ್ ಮಾಡಿದ್ದೀನಿ. ಈಗ ಅವರಿಗೆ ನನ್ನ ವಿಡಿಯೋ ನೋಡ್ಬೋದು, ಆದ್ರೆ ಕಮೆಂಟ್ ಹಾಕ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಬ್ಲಾಕ್ ಆಪ್ಷನ್ ಇಟ್ಟಿದ್ದೀನಿ. ನೋಡಿ, ನಾನು ಅವರಿಗೆ ಕೂಡ ಹೇಳುದು, ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಣು ಮಕ್ಕಳಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ರೆ ನಿಮಗೆ ಇದೇ ರೀತಿ ಬೇರೆಯವರು ಬಂದು ನಿಮ್ಮ ಮಗಳ ಬಗ್ಗೆ ಕೆಟ್ಟದಾಗಿ ಎಲ್ಲ ಕಮೆಂಟ್ಸ್ ಹಾಕಿದ್ರೆ ಅದು ನಿಮ್ಗೆ ಹೇಗೆ ಆಗ್ಬೋದು, ಅದೇ ರೀತಿ ನಾನು ಕೂಡ ಅವಳನ್ನು ಮಗಳ ಸ್ಥಾನದಲ್ಲಿ ನೋಡ್ತೇನೆ. ಒಂದು ತಾಯಿಯಾದವಳಿಗೆ ನಿಜವಾಗ್ಲೂ ಅದು ಆ ಒಂದು ಮಾತು ಚುಚ್ಚುತ್ತದೇನೆ. ಯಾಕಂದ್ರೆ ಅವಳು ಮಾಡಿದ ಒಂದು 5% ನಿಮ್ಮ ಮಕ್ಕಳು ಮಾಡಿರ್ಲಿಕ್ಕಿಲ್ಲ ಅಂತ ಒಂದು ಸಾಧನೆಯನ್ನು ಮಾಡಿದಾಳೆ. ಅವಳು ಏನು ಸಾಧನೆ ಮಾಡಿದಾಳೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತು. ಅದು ನಾನು ಮತ್ತೊಂದು ಸಲ ರಿಪೀಟ್ ಮಾಡ್ತೇನೆ. ಅವಳೊಂದು 23 ಕಂಪ್ಲೀಟ್ ಆಗಿ 24 ವಯಸ್ಸಲ್ಲಿ ಅವಳ ತಂದೆ ತಾಯಿಯರಿಗೆ ಒಂದು ಮನೆ ಮಾಡಿ ಕೊಡುವುದಂದ್ರೆ ನಿಜವಾಗ್ಲೂ ನೀವೆಲ್ಲರೂ ಹೆಮ್ಮೆ ಪಡುವಂತಹ ವಿಷಯ. ನೋಡುವ, ನಿಮ್ಮ ಮಕ್ಕಳು ಆ ಒಂದು ಏಜ್ ಅಲ್ಲಿ ನಿಮ್ಗೆ ಒಂದು ಮನೆ ಮಾಡಿ ಕೊಡ್ಲಿ, ಪ್ರತಿ ಒಂದು ಜವಾಬ್ದಾರಿಯನ್ನು ಒಂದು ಗಂಡು ಮಗನಾಗಿ ಅವಳ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಬರ್ತಾ ಇದ್ದಾಳೆ. ಇದಕ್ಕೆ ಎಲ್ಲರೂ ಒಂದು ನಾವು ಅಪ್ರಿಷಿಯೇಟ್ ಮಾಡ್ಬೇಕಲ್ಲದೆ ಅದು ಬಿಟ್ಟು ಹೊಟ್ಟೆ ಕಿಚ್ಚು ಪಡೋದಲ್ಲ. ಆ ಒಂದು ನಿಮ್ಮ ಹೊಟ್ಟೆ ಕಿಚ್ಚಿನ ಕಮೆಂಟ್ಸ್ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸ್ತದೆ. ನಿಮ್ಗೆ ಎಷ್ಟು ಹೊಟ್ಟೆಯವರಿಗೆ ಬರ್ಬೋದು. ನಿಮ್ಮ ಮನೆ ಗಂಟು ತಿನ್ಲಿಲ್ಲ ಅವಳು, ನಿಮ್ಮ ಮನೆ ಅನ್ನ ತಿನ್ಲಿಲ್ಲ, ಆದ್ರೂ ಕೂಡ ಒಂದು ಎಷ್ಟೋ ಮಂದಿ ಹೇಟ್ ಕಮೆಂಟ್ಸ್ ಆಗ್ತಿದ್ರು. ಹೆಂಗಸರು ಸ್ಪೆಷಲಿ ಎಂತ ಒಂದು ಕೊಳಕ ಮನಸ್ಸಿದೆ ಅಂತ ಹೇಳಿ ಇವರ ಕಮೆಂಟ್ಸ್ ಅಲ್ಲಿ ಗೊತ್ತಾಗ್ತದೆ. ನೀವು ತಲೆಗೆ ಹಾಕಿದ ನೀರು ಕಾಲಿಗೆ ಎಳಿಲೇಬೇಕಂತೆ, ಕರ್ಮ ರಿಟರ್ನ್ಸ್ ಅಂತೆ. ಅದೇ ರೀತಿ ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ಯಾವ್ದಾ ಒಂದು ರೂಪದಲ್ಲಿ ಅದು ಬಂದು ನೀವು ಎಂತೆಲ್ಲ ಹೇಳಿದ್ರೆ ಅದು ನಿಮ್ಗೇನೆ ಬಂದು ತಲುಪ್ತದೆ ಅಲ್ಲದೆ ಅವಳಿಗೆ ಏನಾಗುದಿಲ್ಲ. ಅವಳು ಸಣ್ಣ ವಯಸ್ಸಲ್ಲಿ ಇಷ್ಟೊಂದು ಅಚೀವ್ ಮಾಡುದಂದ್ರೆ ನಿಜವಾಗ್ಲೂ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ಈಗ ಒಂದು 23-24 ವಯಸ್ಸಷ್ಟೇ ಅವಳಿಗೆ. ಇನ್ನು ಕೂಡ ಅವಳದೊಂದು ಭವಿಷ್ಯ ತುಂಬಾ ಉಜ್ವಲ ಇದೆ. ತುಂಬಾ ಬೇಕಾದಷ್ಟು ಇನ್ನು ಅವಕಾಶಗಳು ಅವಳನ್ನು ಬರ್ತದೆ, ಅವಳ ಪಾಲಿಗೆ ಬರ್ತದೆ. ಹಾಗಾಗಿ ಅವಳಿಗೆ ತುಂಬಾ ಒಳ್ಳೆ ಭವಿಷ್ಯ ಇದೆ. ನೇಮ್, ಫೇಮ್, ಸಕ್ಸಸ್ ಎಲ್ಲ ತಂದು ಕೊಟ್ಟಿದೆ ಅವಳಿಗೆ. ಹಾಗಾಗಿ ಅವಳ ಒಂದು ಒಳ್ಳೆ ಮನಸ್ಸಿಗೆ ದೇವರ ಅಪರ್ಚುನಿಟಿ ತಂದು ಕೊಟ್ಟದ ಅವಳಿಗೆ. ಯಾಕಂದ್ರೆ ಅವಳದೊಂದು ವ್ಯಕ್ತಿತ್ವಕ್ಕೆ ಎಷ್ಟೋ ಮಂದಿಗೆ ದಾನ ಧರ್ಮ ಮಾಡಿದಾಳೆ. ಅದು ಕೂಡ ಮೊನ್ನೆ ಒಂದು ನಂಗೆ ಕಮೆಂಟ್ಸ್ ಹಾಕಿದ್ರು, ಅವಳು ದಾನ ಧರ್ಮ ಮಾಡಿದ್ದು ಎಂತ ತೋರಿಸ್ತಾಳೆ ಅಂತ ಹೇಳಿ. ನೋಡಿ, ಈಗ ಒಂದು ತೋರಿಸುದಂದ್ರೆ ನಮ್ಗೆ ಜಸ್ಟ್ ವ್ಯೂಸ್ ಬರ್ಲಿಕ್ಕೆ ಅಥವಾ ಯಾರಾದ್ರೂ ಇದು ಮಾಡ್ಬೇಕಂತಲ್ಲ. ನಾವು ಮಾಡಿದ ದಾನ ಧರ್ಮವನ್ನು ಅದನ್ನು ನೋಡಿ ಇನ್ಸ್ಪಿರೇಷನ್ ಆಗಿ ಬೇರೆಯವರು ಕೂಡ ಮಾಡ್ತಾರಲ್ಲ ಅಂತ ಹೇಳಿ ಈವನ್ ನಾನು ಕೂಡ ದಾನ ಧರ್ಮ ಮಾಡ್ತೇನೆ, ನಾನು ಕೂಡ ವಿಡಿಯೋ ಮಾಡ್ತೇನೆ. ಯಾಕಂದ್ರೆ ನಮ್ಮನ್ನು ನೋಡಿ ಇನ್ನೊಬ್ರು ಕೂಡ ಇವರು ದಾನ ಧರ್ಮ ಮಾಡ್ತಿದ್ರೆ ನಾವು ಕೂಡ ಮಾಡುವಂತ ಹೇಳಿ ಹಾಗೆ ಕೆಲವರು ಇಳಿತಾರೆ. ದಾನ ಧರ್ಮ ಮಾಡುದು ಕೂಡ ಉಂಟಲ್ಲ, ಎಲ್ಲರಿಗೆ ಆ ಒಂದು ಗುಣ ಬರುವುದಿಲ್ಲ. ಕೆಲವರೊಂದು ಬೆಕ್ಕಿಗೆ ಒಂದು ಅನ್ನ ಹಾಕುದಿಲ್ಲ ಅಂತವರು ಬಂದು ಇಲ್ಲಿ ಕೊಳಕ ಮನಸ್ಸಿನ ಇದರಲ್ಲಿ ಕಮೆಂಟ್ಸ್ ಹಾಕ್ತಾರೆ. ಒಂದು ದಾನ ಧರ್ಮ ಮಾಡಿ ನೋಡಿ, ಎದುರಿನವರ ಮುಖದಲ್ಲಿ ಒಂದು ಸ್ಮೈಲ್ ನೋಡಿ, ಆವಾಗ ನಮ್ಗೆ ಹೊಟ್ಟೆ ತುಂಬುತ್ತದೆ. ಇದು ಅವರವರಿಗೇನೆ ಗೊತ್ತು. ಒಂದು ಒಳ್ಳೆ ಕಾರ್ಯ ಮಾಡಿ ನೋಡಿ, ನಿಮ್ಗೆ ಉಂಟಲ್ಲ, ಒಂದು ಉಪಕಾರ ಮಾಡದಿದ್ರು ಒಂದು ಅಪಕಾರ ಯಾರಿಗೂ ಮಾಡಬೇಡಿ ದಯವಿಟ್ಟು. ಮತ್ತೊಂದು ಹೊಟ್ಟೆ ಕಿಚ್ಚು ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಹೊಟ್ಟೆ ಕಿಚ್ಚು ಅಂದ್ರೆ ಒಂದು ಮರಕ್ಕೆ ಒಂದು ಗೆದ್ದಲು ಹಿಡಿದ್ರೆ ಉಂಟಲ್ಲ, ಆ ಮರನೇ ಒಂದು ಫುಲ್ಲು ಸರ್ವನಾಶ ಆಗಿ ಹೋಗ್ತದಲ್ಲ, ಎದುರಿನವರಿಗೆ ಏನು ಆಗುದಿಲ್ಲ. ಹಾಗಾಗಿ ಆ ಮಗು ಇನ್ನಷ್ಟು ಮುಂದಕ್ಕೆ ಬರ್ತಾಳೆ ಅಂತ ನಂಗೂ ಕೂಡ ಇದಿದೆ. ನನ್ನದು ಕೂಡ ಖಂಡಿತವಾಗ್ಲೂ ಆ ಒಂದು ಹುಡುಗಿಗೆ ಆಶೀರ್ವಾದ ಇದೆ. ನನಗೆ ತುಂಬಾ ಖುಷಿ ಆಯ್ತು ಫಸ್ಟ್ ರನ್ನರ್ ಅಪ್ ಆಗಿ ಬಂದದಂತ ಹೇಳಿ. ಹಾಗೆ ಮತ್ತೆ ಇನ್ನೊಂದೇನಂದ್ರೆ, ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನು ನಡೆಸಿಕೊಡುವವರು ಎಂಡಮಾನ್ ಶೈನ್ ಅಂತ ಹೇಳಿ, ಹಾಗೇನೆ ಬನಿಂಜೈ ಗ್ರೂಪ್ ಇವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಹಾಗೇನೆ ಇದನ್ನು ಕನ್ನಡದಲ್ಲಿ ನಡೆಸಿಕೊಡಲಾಗ್ತದೆ. ಇವರದು ಊಟ ತಿಂಡಿ ಎಲ್ಲ ಪ್ರತಿ ಒಂದು ಇದನ್ನು ಆಗು ಹೋಗನ್ನೆಲ್ಲ ಎಕ್ಸ್ಪೆನ್ಸ್ ಎಲ್ಲ ನೋಡ್ಕೊಳ್ಳೋದು ಅದೇ ಎಂಡಮಾನ್ ಶೈನ್ ಅಂತ ಹೇಳಿ ಒಂದು ಗ್ರೂಪ್. ಹಾಗೇನೆ ಮತ್ತೆ ಇವರಿಗೆ ಅಲ್ಲಿಗೆ ಬಿಗ್ ಬಾಸ್ಗೆ ಒಳಗಡೆ ಹೋಗುವಾಗ ಕೇವಲ ಬಟ್ಟೆಯನ್ನು ಅಷ್ಟೇ ಕೊಂಡೋಗ್ಲಿಕ್ಕೆ ಮತ್ತೆ ಎಲ್ಲ ಅವರದು ಖರ್ಚು ವೆಚ್ಚವನ್ನೆಲ್ಲ ನೋಡುದು ಈ ಒಂದು ಗ್ರೂಪ್. ಓಕೆ, ಕನ್ನಡದವರು ಖಾಲಿ ಆ ಒಂದು ಪ್ರೋಗ್ರಾಮ್ ಅನ್ನು ರಿಯಾಲಿಟಿ ಶೋ ಅನ್ನು ನಡೆಸಿಕೊಡ್ತಾರಷ್ಟೇ. ಮತ್ತೆಲ್ಲ ಎಕ್ಸ್ಪೆನ್ಸ್ ಎಲ್ಲ ನೋಡುದು ಎಂಡಮಾನ್ ಶೈನ್ ಹೇಳುವ ಒಂದು ಗ್ರೂಪ್. ಹಾಗೇನೆ ಮತ್ತೆ ಇನ್ನೊಂದು ಏನಂದ್ರೆ, ಆ ರಿಯಾಲಿಟಿ ಶೋ ಅಲ್ಲಿ
ಹಾಗೆ ಗಂಟೆ ಇರುವುದಿಲ್ಲ, ಮತ್ತೆ ಇನ್ನೊಂದು ಮೊಬೈಲ್ ಇರುವುದಿಲ್ಲ. ಹಾಗಾಗಿ ಹೊರಗಡೆ ಏನಾಗ್ತದೆ ಏನಾಗುದಿಲ್ಲ ಎಲ್ಲ ಎಂತ ಗೊತ್ತಿರುವುದಿಲ್ಲ. ಜಸ್ಟ್ ಅವರನ್ನು 100 ಡೇಸ್ ಒಳಗಡೆ ಯಾರದು ಕನೆಕ್ಷನ್ ಇಲ್ಲದೆ ಒಳಗಡೆ ಇರುವುದಂದ್ರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು ನಾವು. ತುಂಬಾ ಮಾನಸಿಕ ಒತ್ತಡ ಇರ್ತದೆ. ಒಂದೊಂದು ದಿನ ಒಂದೊಂದ್ಸಲ ಟಾಸ್ಕ್ ಆಡಿ ಅವರಿಗೆ ಇಷ್ಟದೆಲ್ಲ ತಿನ್ಲಿಕ್ಕೆ ಇರ್ತದೆ. ಅದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೇಕು. ಮತ್ತೆ ಅವಳದು ಕನ್ನಡ ನಾವು ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಕನ್ನಡ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ. ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಅವಳೊಂದು ಕನ್ನಡ ಕಲ್ತು ಮಾತನಾಡೋದಂದ್ರೆ ನಿಜವಾಗ್ಲೂ ಮುಂಬೈಯ ಹುಡುಗಿ ಕನ್ನಡ ಕಲ್ತು ಮಾತನಾಡೋದಂದ್ರೆ ನಿಜವಾಗ್ಲೂ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ಹಾಗೇನೆ ನಾನು ಇನ್ನೊಂದ್ಸಲ ಆ ಒಂದು ನಮ್ಮ ಒಂದು ರಕ್ಷಿತಾ ಶೆಟ್ಟಿಗೆ ಒಂದು ಹಾರೈಸ್ತೇನೆ. ಏನಂದ್ರೆ ನೀನು ಇನ್ನಷ್ಟು ಮುಂದಕ್ಕೆ ಬಾ. ನಿಂಗೆ ಯಾರೆಲ್ಲ ಹೇಟ್ ಮಾಡ್ತಿದ್ದಾರೆ ಅವರು ಇನ್ನು ಮುಂದಕ್ಕೆ ಫ್ಯೂಚರ್ ಅಲ್ಲಿ ನಿನ್ನನ್ನು ಪ್ರೀತಿ ಪಡ್ಬೋದು. ಅಷ್ಟು ಒಳ್ಳೆ ಗುಣ ನಿಂಗೆ ಇದೆ. ಮತ್ತೆ ನೋಡಿ ಅವಳು ವಿನ್ನಾಗಿ ಹೊರಗಡೆ ಬಂದ್ರು ಕೂಡ ಒಂದು ಚೂರು ಆಟಿಟ್ಯೂಡ್ ಇಲ್ಲ, ಚಂದ ಮಾಡಿ ಎಲ್ಲರ ಹತ್ರನೂ ಮಾತನಾಡ್ತಾಳೆ. ಇದು ಒಂದು ನಮ್ಮ ರಕ್ಷಿತಾಳ ಒಂದು ಒಳ್ಳೆಯ ಗುಣ. ಓಕೆ. ಸೊ ಇನ್ನು ಮುಂದಕ್ಕೆ ನಾನು ಅದು ಬಿಗ್ ಬಾಸ್ ಇದಾಯ್ತಲ್ಲ, ನಾನು ಅದು ಅವಳಿಗೋಸ್ಕರ ನನ್ನ ರಕ್ಷಿತಾ ಶೆಟ್ಟಿಗೋಸ್ಕರ ನಾನು ಒಂದು ಇಂಟ್ರೆಸ್ಟ್ ಅಲ್ಲಿ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೆ. ಇನ್ನು ನಾನು ಬಿಗ್ ಬಾಸ್ ನಮ್ದು ಯಾರಾದ್ರೂ ನಮ್ಮ ಮಂಗಳೂರಿಂದ ಯಾರಾದ್ರೂ ಹೋದ್ರೆ ನೋಡ್ತೇನೆ. ಅದು ಹೇಳಿಕೆ ಆಗುದಿಲ್ಲ ಏನಂತ ಹೇಳಿ, ನೋಡ ಏನಂತ. ನಮ್ಗೆ ಇಷ್ಟು ಸಮಯ ನೋಡ್ತಾ ಇದ್ದೆ ಅಂದ್ರೆ ಬಿಗ್ ಬಾಸ್ ಆ ಒಂದು ರಕ್ಷಿತಾ ಶೆಟ್ಟಿ ಇದ್ಲಲ್ಲ, ಅವಳ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಿದ್ಲು. ಅವಳೊಂದು ಮಾತನಾಡೋದು, ಆ ಹಾವ ಭಾವ ಎಲ್ಲ ಒಂದು ಸಣ್ಣ ಚೈಲ್ಡಿಶ್ ಆಗಿ ಒಂದು ಮಾಡ್ತಾ ಇದ್ಲು. ನನಗೆ ತುಂಬಾ ಇಷ್ಟ ಅವಳದೊಂದು ಸಣ್ಣ ಸಣ್ಣ ಒಂದು ಆಕ್ಟಿವಿಟೀಸ್ ತುಂಬಾ ಖುಷಿ ಆಗ್ತಿತ್ತು ಅವಳೊಂದು ಮಾತನಾಡೋದು ಸ್ಟೈಲ್ ಎಲ್ಲ. ಹಾಗೆ ಮತ್ತೆ ಇನ್ನು ಮುಂದಕ್ಕೆ ಇವತ್ತಿನ ನಂತರ ನಮ್ಗೆಲ್ಲರಿಗೂ ಬೋರ್ ಆಗ್ತದೆ. ನಂಗೆ ಏನೋ ಇವತ್ತೇ ಒಂಥರ ಬಿಕೋ ಅನಿಸ್ತಾ ಉಂಟು, ತುಂಬಾ ಬೋರ್ ಆಗ್ತಾ ಉಂಟು. ಇನ್ನು ರಕ್ಷಿತಾಳದು ಮುಖ ನೋಡ್ಲಿಕ್ಕೆಲ್ಲ ಅಂತ ಹೇಳಿ ಏನೋ ಒಂದು ಕನೆಕ್ಷನ್, ಹತ್ತಿರದ ಕನೆಕ್ಷನ್ ನಂಗೆ ಅವಳ ಹತ್ರ ಬಾಂಡಿಂಗ್ ಇದೆ. ಹಾಗಾಗಿ ಇನ್ನು ಮುಂದಕ್ಕೆ ಎಲ್ಲಿಯಾದ್ರೂ ಒಂದು ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಅವಳಿಗೆ ಮೀಟ್ ಆಗ್ತೇನೆ. ದೇವರ ದಯದಿಂದ ನಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನನ್ನ ಮನೆಗೂ ಕೂಡ ಇನ್ವೈಟ್ ಮಾಡ್ತೀನಿ. ಓಕೆ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೇನೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೇನೆ ನಿಮ್ಮೆಲ್ಲರ ಸಹಕಾರ ಇರಲಿ. ಕೀಪ್ ಸಪೋರ್ಟಿಂಗ್ ಅಂಡ್ ಬಾಯ್.